ಈ ಮಂಗಳೂರು ರೊಟ್ಟಿ ಇದೆಯಲ್ವ, ಕೋರಿ ರೊಟ್ಟಿ ಅಂತಾರಲ್ವ, ಅದಕ್ಕೆ ಈ ಚಿಕನ್ ಸಾರು ಸೂಪರ್ ಆಗಿರುತ್ತೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ವೀಕೆಂಡ್ಗೆ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸಾರನ್ನು ಮಾಡೋಣ ಅಂತ ಹೊರಟಿದ್ದೇನೆ. ಆ್ಯಕ್ಚುಲಿ ಎವ್ರಿ ವೀಕೆಂಡ್ಗೆ ಇದೊಂದು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಈ ರೆಸಿಪಿ ನಾನು ಮುಂಚೆ ಕೂಡ ಹಾಕಿದ್ದೆ, ಬಟ್ ಇವಾಗ ಮತ್ತೆ ತುಂಬ ಜನ ನನಗೆ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸಾರನ್ನು ಹೇಳ್ಕೊಡಿ ಮೇಡಮ್ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ಈ ರೆಸಿಪಿ ಮತ್ತೊಮ್ಮೆ ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸಾರನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಿದ್ರೆ ಈ ವಿಡಿಯೋ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವೇನಾದರೂ ಇಲ್ಲಿ ತನಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನಿವತ್ತು ಅರ್ಧ kg ಚಿಕನಿಗೆ ಮಂಗಳೂರು ಸ್ಟೈಲಲ್ಲಿ ಸಾರನ್ನು ಅಥವಾ ಸೆಮಿ ಗ್ರೇವಿ ಚಿಕನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ಆಲ್ಮೋಸ್ಟು ಚಿಕನ್ ಒಂದು ಸ್ವಲ್ಪ ಸ್ಕಿನ್ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ವಿದೌಟ್ ಸ್ಕಿನ್ ಚಿಕನ್ ಮಾಡಿದರೆ ಅಷ್ಟೊಂದು ರುಚಿಯಾಗಿ ಬರಲ್ಲ. ಯಾವಾಗಲೂ ಚಿಕನ್ ಸಾರು ಸೂಪರಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ವಿತ್ ಸ್ಕಿನ್ ಆದರೆ ಪರ್ಫೆಕ್ಟಾಗಿ ಬರುತ್ತೆ. ಮಂಗಳೂರು ಸ್ಟೈಲಲ್ಲಿ ನಾವು ಚಿಕನ್ ಸಾರು ಮಾಡಲಿಕ್ಕೆ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದ್ಕೋಬೇಕಾಗುತ್ತೆ. ರಾ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಳ್ಳೋದು. ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡು ನಾವು ಹುರಿದ್ಕೋಬೇಕಾಗುತ್ತೆ. ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು 7-8 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸ್, ಇಷ್ಟನ್ನು ಹಾಕ್ಕೊಂಡು ಮೊದಲು ಇದನ್ನ ನೀಟಾಗಿ ಹುರಿದ್ಕೋಬೇಕು. ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಎಲ್ಲ ಒಂಚೂರು ಫ್ರೈ ಆದ ನಂತರ ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 8-10 ಕಾಳುಮೆಣಸು, 1/4 ಟೇಬಲ್ ಸ್ಪೂನಷ್ಟು ಓಂಕಾಳು, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ಹುರಿದ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ನೀವು ಇದನ್ನ ಹುರಿದ್ಕೊಳ್ಳಿ. ಕೊತ್ತಂಬರಿ ಜೀರಿಗೆ ಎಲ್ಲ ಹುರಿದಾದ ನಂತರ ಇವಾಗ ಒಂದು 10-12 ಬ್ಯಾಡಗಿ ಮೆಣಸು, ಒಣಮೆಣಸು, ಖಾರಕ್ಕೆ ಒಂದು 3-4 ಗುಂಟೂರು ಮೆಣಸು, ಅಥವಾ ಇನ್ನೊಂದು ಮೆಣಸು ಸಿಗುತ್ತೆ ರೌಂಡಾಗಿರುತ್ತೆ, ಕುಮಟೆ ಮೆಣಸು ಅಂತ ಹೇಳ್ತಾರೆ, ಕುಂಟೆ ಮುಂಚಿ ಅಂತ ಹೇಳ್ತಾರೆ. ಅದಿದ್ರೂ ಹಾಕೋಬೋದು, ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮೆಣಸು ಸ್ವಲ್ಪ ಹುರ್ಕೊಂಡಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳಿ. ಅದನ್ನ ಜಸ್ಟ್ 1-2 ರೌಂಡು ನೀವು ಹುರ್ಕೊಂಡ್ರೆ ಸಾಕು. ಇವಾಗ ಸ್ಟವನ್ನು ಬಂದ್ ಮಾಡಿ, ಹುಣಸೆ ಹಣ್ಣು ಇದೆಯಲ್ವಾ, ಇಷ್ಟು ಸಾಕು ಅರ್ಧ kgಗೆ. ಇದನ್ನ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬೇಡಿ. ಇದನ್ನ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ಮೆಣಸು ಮತ್ತು ಸ್ಪೈಸಸನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಪುಲಿ ಮುಂಚಿ ಅಂತ ಹೇಳ್ತಾರೆ. ಒಂದು 3/4 ಗ್ಲಾಸಷ್ಟು ನೀರನ್ನು ಫಸ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋಬೇಡಿ, ಇದು ಪೇಸ್ಟ್ ನೈಸ್ ಆಗಲ್ಲ. ನಮಗೆ ಈ ಪೇಸ್ಟ್ ತುಂಬ ನೈಸಾಗಿ ಬರಬೇಕು. ಫಸ್ಟಿಗೆ ಒಂದು 3/4 ಗ್ಲಾಸಷ್ಟು ನೀರು ಹಾಕಿ ರುಬ್ಬಿ ನೋಡಿ, ಕೊನೆಗೆ ಬೇಕಿದ್ದರೆ ನಾವು ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳೋಣ. ನೋಡಿ, ಇದು ಇನ್ನೂ ನೈಸಾಗಿ ಪೇಸ್ಟ್ ಆಗಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ಪುಳಿ ಮುಂಚಿದು ಅಂದರೆ ಈ ಮೆಣಸಿನ ಮತ್ತು ಸ್ಪೈಸಸ್ದು ಮಸಾಲೆ ರೆಡಿಯಾಗಿದೆ. ನಾವು ಸ್ಪೈಸಸನ್ನು ಹುರಿದುಕೊಂಡಿದ್ವಲ್ವ, ಅದೇ ಬಾಣಲಿಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಕಾಯಿಯನ್ನು, ಅಂದರೆ ತೆಂಗಿನಕಾಯಿ ತುರಿ ಇದೆಯಲ್ವ, ಅದನ್ನ ಹುರಿದ್ಕೋಬೇಕು. ನಾನು ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ 1 ಮುಷ್ಟಿಯಷ್ಟು ಹಾಕ್ಕೊತಾ ಇದ್ದೀನಿ, ಇಷ್ಟೇ ಸಾಕು. ಇದಕ್ಕೆ ಸ್ವಲ್ಪ ಈರುಳ್ಳಿ, 1-2 ಎಸಳು ಬೆಳ್ಳುಳ್ಳಿ, ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಚೂರು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ನಾವು ಹುರಿದ್ಕೋಬೇಕು. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಒಂದು ವೇಳೆ ನೀವು ಮಂಗಳೂರು ಸ್ಟೈಲಲ್ಲಿ ಚಿಕನ್ ಕರಿ ಅಥವಾ ಚಿಕನ್ ಸಾರು ಮಾಡೋದಿದ್ರೆ ಡೈರೆಕ್ಟಾಗಿ ಕೋಕೋನಟ್ಟನ್ನು ನಾವು ಸ್ಪೈಸಸ್ ಹುರ್ಕೊಂಡ್ವಲ್ಲ ಆವಾಗ ಹಾಕಿ ಹುರ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಸೆಮಿ ಗ್ರೇವಿ ಮಾಡ್ತಾಯಿದ್ದೀನಿ. ಆದ್ದರಿಂದ ಮೆಣಸು ಮತ್ತು ಸ್ಪೈಸಸನ್ನು ಒಂದ್ಸರಿ ಗ್ರೈಂಡ್ ಮಾಡಿ
ಕೊನೆಗೆ ಈ ಕೋಕೋನಟನ್ನು ಸ್ವಲ್ಪ ಅಂದರೆ ಅದರ ಜೊತೆ ಗ್ರೈಂಡ್ ಮಾಡಲ್ಲ, ಸಪ್ರೇಟಾಗಿ ಒಂದೆರಡು ರೌಂಡ್ ನಾನು ಮಿಕ್ಸಿಯಲ್ಲಿ ತಿರುಗಿಸಿ ಮಿರ್ಚಿ ಮಸಾಲದಲ್ಲಿ ಚಿಕನ್ ಬೇಯುತ್ತಲ್ವ, ಬೆಂದಾದ ನಂತರ ಹಾಕ್ತೀನಿ. ಅದು ಸೂಪರಾಗಿ ಬರುತ್ತೆ. ಈ ಥರ ಕೂಡ ಮಾಡ್ತಾರೆ. ನಾನು ಆವಾಗ ಹೇಳಿದ್ನಲ್ಲ, ಕೋಕೋನಟ್ ಮತ್ತು ಸ್ಪೈಸಸನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ ಹಾಗೆ ಕೂಡ ಮಾಡ್ತಾರೆ. ಹೇಗೆ ಬೇಕಾದರೂ ಮಾಡ್ಬೋದು. ಆ್ಯಕ್ಚುಲಿ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಾರ ಇಷ್ಟಪಡುವವರು ಕೋಕೋನಟ್ ಜಾಸ್ತಿ ಹಾಕೋಬೇಡಿ. ನಿಮಗೆ ಸ್ವಲ್ಪ ಸಪ್ಪೆ ಬೇಕು, ಸ್ವೀಟಿಶ್ ಆಗಿ ಬೇಕು ಅಂತಂದರೆ ಕೋಕೋನಟನ್ನು ಇನ್ನೂ ಒಂಚೂರು ನೀವು ಜಾಸ್ತಿ ಹಾಕೋಬಹುದು. ಇವಾಗ ಇದು ನೀಟಾಗಿ ಹುರಿದಾಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಪುಡಿ ಮಾಡುವಂಥ ಮಿಕ್ಸಿಗೆ ಇದನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಇವಾಗ ಜಸ್ಟ್ ಒಂದು 2-3 ರೌಂಡ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಪುಳಿ ಮುಂಚಿದು ಮಸಾಲೆ ರೆಡಿಯಾಗಿದೆ. ಕೋಕೋನಟ್ ಗ್ರೈಂಡ್ ಮಾಡಿರೋಂಥ ಕೋಕೋನಟ್ ರೆಡಿ ಆಗಿದೆ. ಇವಾಗ ನಾವು ಸಾರನ್ನು ಅಥವಾ ಈ ಚಿಕನ್ ಗ್ರೇವಿಯನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಬಿಟ್ಟು ನಾವು ಸಾರು ಮಾಡಲಿಕ್ಕೆ ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಗುದ್ಬಿಟ್ಟು ಹಾಕೊತಾ ಇದ್ದೀನಿ. ಒಂದು 8-10 ಹೆಸಲು, ಸ್ವಲ್ಪ ಕರಿ ಲೀವ್ಸು, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ವಿಧಾನ ಹೇಳ್ತೀನಿ ನೋಡಿ. ಆಯಿಲಲ್ಲಿ ಚಿಕನನ್ನು ಬೇಯಿಸಿಕಿಡೋದು ಒಂದು ವಿಧಾನ ಆದರೆ, ಇನ್ನೊಂದು ಇದೆ. ಅದು ಏನು ಅಂತಂದರೆ, ನಾವು ಈ ಪುಳಿ ಮುಂಚೆ ಮಸಾಲ ಮಾಡಿದ್ವಲ್ವ, ಅಂದರೆ ಸ್ಪೈಸಸ್ ಮತ್ತು ಮೆಣಸು ಹಾಕಿ ಮಸಾಲ ಮಾಡಿದ್ವಲ್ಲ, ಅದರಲ್ಲಿ ಕೂಡ ಚಿಕನನ್ನು ಡೈರೆಕ್ಟಾಗಿ ಬೇಯಿಸಲಿಕ್ಕೆ ಇರ್ತಾರೆ. ಯಾವ ವಿಧಾನ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಬಟ್ ಮಸಾಲದಲ್ಲಿ ಬೇಯಿಸ್ಲಿಕ್ಕಿಟ್ರೆ ಚಿಕನ್ ಬೇಗ ಬೇಯಲ್ಲ. ಎಣ್ಣೆಯಲ್ಲಿ ಬೇಯಿಸ್ಲಿಕ್ಕಿಟ್ರೆ ಚಿಕನ್ ಬೇಗ ಬೇಯುತ್ತೆ. ಬಟ್ ನೀವು ಚಿಕನನ್ನು ಪುಳಿ ಮುಂಚೆಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಟರೆ ಇದೆಯಲ್ಲ, ತುಂಬಾ ಚೆನ್ನಾಗಿ ಆ ಮಸಾಲ ಇದೆಯಲ್ಲ ಅದು ಚಿಕನ್ಗೆ ಎಳ್ಕೊಂಡು ಸೂಪರಾಗಿ ರೆಡಿ ಆಗುತ್ತೆ. ನಾನು ಇವಾಗ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಚಿಕನನ್ನು. ನೀವು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಶುಂಠಿ ಪೇಸ್ಟನ್ನು ಕೂಡ ಹಾಕೋಬಹುದು. ಬಟ್ ಯೂಶ್ವಲ್ ಆಗಿ ನಾನು ಈ ಸಾರಿಗೆ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಲ್ಲ. ಚಿಕನನ್ನು ಹಾಕೊತಾ ಇದ್ದೀನಿ. ಚೂರು ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಗುಚಿಬಿಟ್ಟು ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚಿಕನನ್ನು ಹೈ ಫ್ಲೇಮಲ್ಲಿ ಒಂದು 4-5 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೋಡಿ, ನೀವು ಚಿಕನನ್ನು ಬೇಯಲಿಕ್ಕೆ ಇರ್ತೀರಲ್ವ, ಆವಾಗ ನಡುವೆ ಒಂಚೂರು ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ನೀಟಾಗಿ ಚಿಕನ್ ಬೆಂದಿದೆ. ಅಟ್ಲೀಸ್ಟ್ ಒಂದು 80% ಬೆಂದರೂ ಸಾಕು. ಅದಾದ ನಂತರ ನಾವು ಪುಳಿ ಮುಂಚೆ ಮಸಾಲದಲ್ಲಿ ಬೇಯಿಸೋಣ. ಇವಾಗ ಈ ಪುಳಿ ಮುಂಚೆ ಮಸಾಲನ ನಾನು ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ದಪ್ಪ ಇದೆ ನೋಡಿ ಗ್ರೇವಿ. ಇದನ್ನ ನಾವು ಒಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ನನಗಿಷ್ಟು ದಪ್ಪ ಬೇಡ, ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಇದ್ದರೆ ಇದರ ಜೊತೆ ಬೇಯಬೇಕು ಚಿಕನ್ ಜೊತೆ ಮಸಾಲ ಕೂಡ. ಅದೇ ಥರ ಆಮೇಲೆ ಕೊಕೊನಟ್ ಹಾಕ್ತೀವಲ್ವ, ಆವಾಗ ಇನ್ನೂ ದಪ್ಪ ಬರುತ್ತೆ. ಇಷ್ಟು ಸಾಕು ಅನಿಸುತ್ತೆ. ನೀವು ಇವಾಗ ಉಪ್ಪು ಏನಾದರೂ ಬೇಕಿದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಒಂಚೂರು ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಮಸಾಲದಲ್ಲಿ ಹೈ ಫ್ಲೇಮ್ ಇಟ್ಟು ಫುಲ್ ಕುದಿಲಿಕ್ಕೆ ಬಿಡಬೇಕು. ಅಟ್ಲೀಸ್ಟ್ ಒಂದು 4-5 ನಿಮಿಷ ಆದರೂ ಮಸಾಲೆ ಜೊತೆ ನೀಟಾಗಿ ಕುದಿಬೇಕು. ಆವಾಗಲೇ ನಮಗೆ ಈ ಮಸಾಲ ಇದೆಯಲ್ವ, ಈ ಚಿಕನ್ ಗ್ರೇವಿ ಇದೆಯಲ್ಲ, ಪರ್ಫೆಕ್ಟಾಗಿ ಬರೋದು. ಚಿಕನ್ ನೀಟಾಗಿ ಮಸಾಲೆ ಜೊತೆ ಬೆಂದಿದೆ. ಮಸಾಲೆ ಕೂಡ ನೀಟಾಗಿ ಎಳ್ಕೊಂಡಿದೆ ಚಿಕನ್ನಿಗೆ. ಇವಾಗ ಕೊನೆಯದಾಗಿ ಈ ಕೋಕೋನಟ್ ಇದೆಯಲ್ವಾ, ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೋಕೋನಟ್ ಹಾಕಿದ ನಂತರ ಜಸ್ಟ್ 1-2 ನಿಮಿಷ ನೀವು ಇದನ್ನ ಮೀಡಿಯಮ್ ಉರಿಯಲ್ಲಿ ಕುದಿಸಿದರೆ ಸಾಕು. ಸೂಪರ್ ಆಗಿರುವಂಥ ಮಂಗಳೂರು ಸ್ಟೈಲಲ್ಲಿ
ಮಾಡಿರುವಂಥ ಚಿಕನ್ ಕರಿ ರೆಡಿ ಆಗ್ತಾ ಇದೆ. ನೀಟಾಗಿ ಚಿಕನ್ ಸಾರು ಕುದೀತಾ ಇದೆ, ರೆಡಿಯಾಗಿದೆ. ಕೊನೆಯದಾಗಿ ಬೇಕಿದ್ರೆ ಒಂದು ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಈ ಮಂಗಳೂರು ರೊಟ್ಟಿ ಇದೆಯಲ್ವ, ಕೋರಿ ರೊಟ್ಟಿ ಅಂತಾರಲ್ವ, ಅದಕ್ಕೆ ಈ ಚಿಕನ್ ಸಾರು ಸೂಪರ್ ಆಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಸಿಂಪಲ್ ಆಗಿ ರುಚಿ ರುಚಿಯಾಗಿರುವಂಥ ಮಂಗಳೂರು ಸ್ಟೈಲ್ ಚಿಕನ್ ಗ್ರೇವಿ ಅಥವಾ ಚಿಕನ್ ಸಾರನ್ನು ಮಾಡ್ಕೊಂಡ್ವಿ ಅಂತ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.